ಸಚಿವ ಖಾದರ್ ಅಧಿಕಾರ ಸ್ವೀಕರಿಸಿದ ನಂತರ ಎಲ್ಲ ಧರ್ಮೀಯರು ಶ್ರದ್ಧೆಯಿಂದ ಆರಾಧಿಸುವ ಇತಿಹಾಸ ಪ್ರಸಿದ್ಧ ಉಳ್ಳಾಲ ಸೈಯದ್ ಮದನಿ ದರ್ಗಾದಲ್ಲಿ ತಲವಾರು ಕಾಳಗ ನಡೆದು ಪವಿತ್ರ ಕ್ಷೇತ್ರದಲ್ಲಿ ರಕ್ತ ಹರಿದಿರುವುದು ಬೇಸರದ ವಿಚಾರ ಎಂದು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ ಹೇಳಿದರು. ತೊಕ್ಕೊಟ್ಟುವಿನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿ ವತಿಯಿಂದ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ದರ್ಗಾ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತಂಗಡಗಳ ಮಧ್ಯೆ ಗಲಾಟೆಗಳು ನಡೆಯುತ್ತಾ ಪವಿತ್ರ ಸ್ಥಳದಲ್ಲಿ ರಕ್ತ ಹರಿದಿದೆ. ಇದು ಇಲ್ಲಿನ ಶಾಸಕ ಹಾಗೂ ಸಚಿವ ಖಾದರ್ ಅಧಿಕಾರ ವಹಿಸಿಕೊಂಡ ನಂತರ ನಡೆದಿದೆ. ಮಂಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವ ಎಲ್ಲಾ ಲಕ್ಷಣಗಳು ಗೋಚರಿಸಿದೆ. ಸರ್ವ ಧರ್ಮೀಯರ ಜೊತೆ ಬೆರೆತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಅಭ್ಯರ್ಥಿ ಸಂತೋಷ್ ರೈ ಬೋಳಿಯಾರ್ ಅವರನ್ನ ಎಲ್ಲರೂ ಬೆಂಬಲಿಸುತ್ತಿದ್ದಾರೆ. ನಾಮಪತ್ರ ಸಲ್ಲಿಸುವ ಸಂದರ್ಭ ನಿರತ ಸಾವಿರದಷ್ಟು ಕಾರ್ಯಕರ್ತರಿಂದಾಗಿ ಗೆಲ್ಲುವ ಸಂಕೇತವನ್ನ ಮತದಾರರು ತೋರಿಸಿದ್ದಾರೆ ಎಂದರು. ಕಳೆದ ಸಾಕಷ್ಟು ವರ್ಷಗಳಲ್ಲಿ ಇತಿಹಾಸ ಪ್ರಸಿದ್ಧ ಆಗಿರುವಂತಹ ದರ್ಗಾದಲ್ಲಿ ಸಾಕಷ್ಟು ಜನ MLA ಆಗಿದ್ದಾರೆ. ಜಯರಾಮ್ ಶೆಟ್ಟರು ಆಗಿದ್ದಾರೆ, ಇದ್ದಿನಬ್ಬರಾಗಿದ್ದರು, UT ಫರೀದ್ರು ಆಗಿದ್ದರು, ರಾಮಚಂದ್ರ ರಾಯರು CPM ಆಗಿದ್ದರು, ಎಲ್ಲರೂ ಆಗಿದ್ದರು. ಆದರೆ ಉಳ್ಳಾಲ ದರ್ಗಾದಲ್ಲಿ ನಿರಂತರವಾಗಿ ಅವ್ಯಾಹತವಾಗಿ ಕತ್ತಿ ತಲವಾರುಗಳನ್ನು ಹಿಡ್ಕೊಂಡು ಗಲಾಟೆ ಆಗಿರುವಂಥ ರಕ್ತ ಹರಿಯುವಂಥ ಸಂದರ್ಭ ಬಂದಿರುವಂಥದ್ದು ಸನ್ಮಾನ್ಯ UT ಖಾದರ್ ಬಂದ ನಂತರ ಆಗಿದೆ ಎನ್ನುವ ಮಾತನ್ನು ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಹಿತೈಷಿ ಬೆಳಬೇಕು. ನಮ್ಮ ಸಂತೋಷ್ ಕುಮಾರ್ ರೈ ಅವರು ಎಲ್ಲರನ್ನ ಸೌಹಾರ್ದತೆಯಿಂದ ಎಲ್ಲರನ್ನ ಸಮಾನವಾಗಿ ನೋಡುವಂಥ ಒಂದು ಸಮಾನ ಮನಸ್ಸುಳ್ಳವರು. ಈ ಭಾಗದಲ್ಲಿ ಸಾಮರಸ್ಯಕ್ಕೆ ಒತ್ತು ಕೊಟ್ಟು ಈ ಭಾಗದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರನ್ನ ಒಟ್ಟೊಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಅವರು ಮಾಡ್ತಾರೆ. ಅವರ ವಿಜಯ ಖಂಡಿತವಾಗಿ ನಮಗೆಲ್ಲರಿಗೂ ಈ ಕ್ಷೇತ್ರದ ಆಶಾದಾಯಕವಾಗ್ತದೆ. ಮಾಧ್ಯಮಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ KR, ಮುಖಂಡರುಗಳಾದ ಚಂದ್ರಶೇಖರ್ ಉಚಿಲ್, ನಮಿತಾ ಶ್ಯಾಮ್, ಮನೋಜ್ ಆಚಾರ್ಯ, ಜೀವನ್ ಕರೇಬೈಲ್ ಹಾಜರಿದ್ದರು.